ಜಗದ್ಗುರು ಪುರಿ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ತೀರ್ಥ ಮಹಾರಾಜ್ ಅವರು 2 ದಿನಗಳ ಮೊಕ್ಕಾಂ ಕಾರ್ಯಕ್ರಮಕ್ಕಾಗಿ ಇಂದು ಮಂಗಳೂರಿಗೆ ಆಗಮಿಸಲಿದ್ದಾರೆ. ಮಾವೇಲಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಳಿಗ್ಗೆ ತಮ್ಮ ಪರಿವಾರ ಮತ್ತು ಪಟ್ಟದ ದೇವರ ಸಹಿತ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಪುರಿ ಸ್ವಾಮೀಜಿ ಅವರನ್ನ ಮೇಯರ್ ಜಯಾನಂದ ಅಂಚ ನೇತೃತ್ವದ ತುಳುನಾಡ ಪೌರ ಸನ್ಮಾನ ಸಮಿತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಕಾರ್ಯಾಧ್ಯಕ್ಷ ಎಂಬಿ ಪುರಾಣಿಕ್, ಸುನಿಲ್ ಆಚಾರ್, ಪುರುಷೋತ್ತಮ, ಸುಧಾಕರ್ ರಾವ್, ಪೇಜಾವರ ಮುಂತಾದವರು ಉಪಸ್ಥಿತರಿದ್ದರು. ಬಳಿಕ ಸ್ವಾಮೀಜಿಯವರು ಕದ್ರಿ ಕಂಬಳ ರಸ್ತೆಯ ಮಲ್ಲಿಕಾ ಬಡಾವಣೆಯಲ್ಲಿರುವ ಪ್ರದೀಪ್ ಕುಮಾರ್ ಕಲ್ಕೂರ ಅವರ ನಿವಾಸ ಮಂಜು ಪ್ರಸಾದಕ್ಕೆ ತೆರಳಿ ಮೊಕ್ಕಾಂ ಮಾಡಿದರು. ಸ್ವಾಮೀಜಿ ಅವರು ಸಂಜೆ 4 ಗಂಟೆಗೆ ಸಂವಾದ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಡಿಸೆಂಬರ್ 22ರಂದು ಬೆಳಿಗ್ಗೆ 11 ಗಂಟೆಗೆ ಶರವು ದೇವಸ್ಥಾನ ಸಮೀಪದ ಬಾಳಂಭಟರ ಹಾಲ್ನಲ್ಲಿ ಸ್ವಾಮೀಜಿ ಅವರನ್ನ ತುಳುನಾಡ ಪೌರ ಸನ್ಮಾನವಿತ್ತು ಗೌರವಿಸಲಾಗುವುದು ಎಂದು ಪ್ರದೀಪ್ ಕುಮಾರ್ ಕಲ್ಕೂರ ಅವರು ತಿಳಿಸಿದ್ದಾರೆ. जगतगुरु शंकराचार्य गोवर्धन पीठाधीश्वर महाराज जी के चरणों में कोट प्रणाम. 2 ದಿವಸಗಳ ಕಾಲ ಇರ್ತಾರೆ. ನಮ್ಮ ಮನೆಯ ಮೇಲಿನ ವಾದಿರಾಜ ಮಂಟಪದ ವಿಶ್ವೇಶ ತೀರ್ಥ ವೇದಿಕೆಯಲ್ಲಿ ಈ ಸಂವಾದ ಗೋಷ್ಠಿಯನ್ನು ಇವತ್ತು ಸಂಜೆ 5 ಗಂಟೆಗೆ ಸರಿಯಾಗಿ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ಪ್ರೊಫೆಸರ್ಸ್ಗಳು ಅಥವಾ ಧಾರ್ಮಿಕ ಜಿಜ್ಞಾಸೆ ಉಳ್ಳವರು ಈ ಎಲ್ಲ ವ್ಯಕ್ತಿಗಳು ಇದರಲ್ಲಿ ಬಂದು ಭಾಗವಹಿಸಬಹುದು ಅಂತ ಹೇಳ್ಕೊಂಡು ನಾನು ನಿಮ್ಮ ಹತ್ರ ಭಿನ್ನವಿಸಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ತುಳುನಾಡ ಜನರು ನಾವು ಅವರನ್ನು ಯಾವ ರೀತಿ ಗೌರವಿಸುವುದು ಅಂತ ಅವರ ಅಪೇಕ್ಷೆಗಳು ದೊಡ್ಡದಿರ್ಬೋದು, ಸಮಾಜೋತ್ಸವ ಸ್ವರೂಪದಲ್ಲೂ ನಾವು ಮಾಡಿದವರೇ. ಆದರೆ ಸಣ್ಣ ಮಟ್ಟಿಗೆ ನಾವು ಮೇಯರನ್ನು ಮುಂದಿಟ್ಟುಕೊಂಡು, ನಮ್ಮ ಪ್ರಥಮ ಪ್ರಜೆ ಜಯಾನಂದಂತೆಯನ್ನು ಮುಂದಿಟ್ಟುಕೊಂಡು ತುಳುನಾಡ ಪೌರ ಸನ್ಮಾನ ಎನ್ನುವ ನೆಲೆಯಲ್ಲಿ ಶರವು ದೇವಳದ ಸಮೀಪದ ಬಾಳಂಭಟ್ರ ಹಾಲ್ನಲ್ಲಿ ನಾಳೆ 11 ಗಂಟೆಗೆ ಅದು ಸಂಪನ್ನಗೊಳ್ಳಲಿಕ್ಕಿದೆ. ಎಲ್ಲ ಧಾರ್ಮಿಕ ಬಂಧುಗಳು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಅವರು ಬಂದು ಅಲ್ಲಿ ಪಾದ ಪೂಜೆಗೂ ಅಲ್ಲಿ ಸದವಕಾಶವನ್ನು ಕಲ್ಪಿಸಿದ್ದೇವೆ. ನಾವು ಎಲ್ಲರೂ ಬರೋಣ, ಆ ಪೌರ ಸನ್ಮಾನದಲ್ಲಿ ಭಾಗವಹಿಸೋಣ. ನಮಗೆ ಲಭಿಸಿದಂಥ ಸೌಭಾಗ್ಯ ಚೌಂದ್ರಮೌಳೀಶ್ವರನ ಪಟ್ಟದ ದೇವರೊಂದಿಗೆ ಅವರು ಬಂದಿದ್ದಾರೆ. ಆ ಸೌಭಾಗ್ಯದಲ್ಲಿ ನಾವು ಪಾಲ್ಗೊಳ್ಳೋಣ, ಪುನೀತರಾಗೋಣ ಅಂತ ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ನಾನು ಭಿನ್ನವಿಸಿಕೊಳ್ತಾ ಇದ್ದೇನೆ.